ಕರಾವಳಿಯ ಹೆಮ್ಮೆಯ ಪತ್ರಕರ್ತ, ಅದ್ಭುತ ಮಾತುಗಾರ, ನೂರಾರು ಖ್ಯಾತನಾಮರ ಸಂದರ್ಶನ ಮಾಡಿದ ಅಪರೂಪದ ನಿರೂಪಕ, ಬೆರಗುಗೊಳಿಸುವ ಜ್ಞಾಪಕ ಶಕ್ತಿಯ ಸುದ್ದಿ ಭಂಡಾರ, ನಾಟಕ ರಚನೆಗಾರ, ಸಾಲು ಸಾಲು ಪ್ರಶಸ್ತಿಗಳ ಸರದಾರ, ಸಾವಿರಾರು ಲೇಖನಗಳ ಮೂಲಕ ಓದುಗರ ಮನದಲ್ಲಿ ಅಚ್ಚಳಿಯದೆ ನಿಂತಿರುವ ಎಂಪಿ. ಇವರೇ ನಮ್ಮ ಹೆಮ್ಮೆಯ ಮನೋಹರ್ ಪ್ರಸಾದ್. ನಮಸ್ಕಾರ, ನಾನು ಮನೋಹರ ಪ್ರಸಾದ್. ಸ್ಥಾಪನೆಯ ಕೆಲವೇ ದಿನಗಳಲ್ಲಿ ದಾಖಲೆಯ ವೀಕ್ಷಕರನ್ನು ಸಂಪಾದಿಸಿರುವಂತಹ ಮಂಗಳೂರು ಮಿರರ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆಡಳಿತ ವರ್ಗದವರಿಗೆ, ಸಿಬ್ಬಂದಿಗೆ ಮತ್ತು ಕೋಟ್ಯಾಂತರ ವೀಕ್ಷಕರಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ಹಾಗೆಂತ ಭಾಳ ಸಂತೋಷದಲ್ಲಿ ನಿಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದೇನೆ. ನನ್ನ ಪತ್ರಿಕೋದ್ಯಮ ಅಭಿಯಾನದ ಕೆಲವು ನೆನಪುಗಳನ್ನು ಈ ದಿನ ನಿಮ್ಮ ಜೊತೆಗೆ ಮಿರರ್ ಇಮೇಜ್ ಮೂಲಕ ಹಂಚಿಕೊಳ್ತಾ ಇದ್ದೇನೆ. ಇದು ಈ ಕಾರ್ಯಕ್ರಮದ ಹೆಸರು. ಕನ್ನಡಿಯ ಬಿಂಬ ಅಥವಾ ಪ್ರತಿಬಿಂಬ ಅಂತ ಅದರ ತಾತ್ವಿಕವಾದಂಥ ಶಬ್ದ. ಒಂಥರ ಸಾಗಿ ಬಂದ ಹಾದಿಯ ಹಿನ್ನೋಟ, ಪ್ರಸಕ್ತ ಸನ್ನಿವೇಶಗಳದ್ದೆಲ್ಲ ನನ್ನನ್ನೇ ನಾನು ಕನ್ನಡಿಯಲ್ಲಿ ನೋಡಿಕೊಳ್ಳುವಂಥ ಅನುಭವ ಈ ದಿನ ನಿಮ್ಮ ಈ ಕಾರ್ಯಕ್ರಮದ ಮೂಲಕ ನಡೀತದೆ. ಹಾಗೆಂತ ನನ್ನ ಊರು, ನಾನು ಈಗ ನೆಲೆಸಿರುವುದು ಮಂಗಳೂರಿನಲ್ಲಿ, ಆದರೆ ನನ್ನ ಹುಟ್ಟೂರು ಕಾರ್ಕಳ ತಾಲೂಕಿನ ನೀರೇಬೈಲೂರು ಎಂಬ ಪ್ರದೇಶದ ಸಮೀಪದ ಕರ್ವಾಲು ಎಂಬ ಪ್ರದೇಶ. ಆ ಕಾಲದಲ್ಲಿ ಅಲ್ಲಿ ಪ್ರಾಥಮಿಕ, ಆ ಬಳಿಕ ನೀರೇಬೈಲೂರು ಪ್ರೌಢಶಾಲೆಯಲ್ಲಿ SSLC ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ PUC, ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ BSc ನಾನು ಓದಿದವನು. ನನ್ನ ತಂದೆ ದಿವಂಗತ ಯಲ್ಲೂರು ದೇವರಾವ್ ಅಂತ ಅವರು 42 ವರ್ಷಗಳ ಕಾಲ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿದ್ದವರು. ನಮ್ಮ ಕರಾವಳಿಯ ಪ್ರಪ್ರಥಮ ರಾಷ್ಟ್ರಪತಿ ಪದಕ ಪುರಸ್ಕೃತ ಶಿಕ್ಷಕರವರು. ಈ ಹಿನ್ನೆಲೆ ಯಾಕೆಂದರೆ ಆಗ ಶಿಕ್ಷಕರಿಗೆ ವೇತನ ಭಾಳ ಕಡಿಮೆ, ಮನೆ ತುಂಬ ಮಕ್ಕಳು. ಆದರೆ ವೇತನದ ಒಂದು ಭಾಗವನ್ನು ಅವರು ಪತ್ರಿಕೆಗಳಿಗೆ ಮತ್ತು ನಿಯತಕಾಲಿಕೆಗಳಿಗೆ ಮೀಸಲಿರಿಸ್ತಾಯಿದ್ರು. ನಮ್ಮಲ್ಲಿ ಓದುವ ಹವ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸಿದರು. ಆಗಿನ ಕಾಲದಲ್ಲಿ ಮೊದಲು ನವಭಾರತ, ಆಮೇಲೆ ಉದಯವಾಣಿ ದಿನಪತ್ರಿಕೆ ಈ ಪ್ರದೇಶದಲ್ಲಿ, ನಂತರ ಚಂದಮಾಮ ಎಂಬ ಒಂದು ಪತ್ರಿಕೆ, ಆಗ 5 ಪೈಸೆ ಅದಕ್ಕೆ. ಎಲ್ಲ ಮಕ್ಕಳ ಬಾಲ್ಯಕಾಲದ ಫ್ಯಾಂಟಸಿ, ನಮ್ಮ ಕಲ್ಪನಾ ಲೋಕಕ್ಕೆ ನಮ್ಮನ್ನು ಕರೆದೊಯ್ತಾ ಇದ್ದಂಥದ್ದು ಚಂದಮಾಮ ಎಂಬ ಮಾಸಪತ್ರಿಕೆಯ ಮಕ್ಕಳ ಪತ್ರಿಕೆ, ಕತೆಗಳು. ಹೀಗೆ ಬಾಲ್ಯದಿಂದ ಓದುವ ಹವ್ಯಾಸ ಬೆಳೆಯಿತು. ಆಮೇಲೆ ನನ್ನ ಎಲ್ಲ ಕಡೆಯ ಶಿಕ್ಷಕರು, ವಿಶೇಷವಾಗಿ ಕನ್ನಡ ಶಿಕ್ಷಕರು ತುಂಬ ಪ್ರೋತ್ಸಾಹ ಕೊಟ್ಟರು. ಆ ಶಾಲಾ ದಿನಗಳಲ್ಲಿ ನನಗೆ ಕಾರ್ಯಕ್ರಮದ ನಿರೂಪಣೆ, ಆಗ ಅಧ್ಯಕ್ಷರೇ ಕಾರ್ಯಕ್ರಮದ ನಿರೂಪಣೆ ಮಾಡುವಂಥದ್ದು. ಅವರೇ ಹೇಳೋದು, ಈಗ ಇಂಥವ್ರು ಮಾತಾಡ್ತಾರೆ, ಸಮಾರಂಭದ ಅಧ್ಯಕ್ಷರು. ಒಂದು ಬಾರಿ ನಾನು 10ನೇ ತರಗತಿಯಲ್ಲಿದ್ದಾಗ ಸಮಾರಂಭದ ಅಧ್ಯಕ್ಷರು ಅವರು ವಯಸ್ಸಿನವರಾದ್ದರಿಂದ ಪದೇ ಪದೇ ಅವರಿಗೆ ನಿಲ್ಲಿಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಮುಖ್ಯೋಪಾಧ್ಯಾಯರು ನನಗೆ ಬರೆದು ಕೊಟ್ಟು, ನೋಡು ಹೀಗೆ ಹೇಳ್ತಾ ಹೋಗಬೇಕು ನೀನು ಅಂತ ಅವರು ಹೇಳಿದರು. ಅದು ಮೊದಲ ನಿರೂಪಣೆ ಆಗಿತ್ತು. ಅಂದಿನಿಂದ ಇಂದಿನವರೆಗೆ ಸುಮಾರು 4,000 ಕಾರ್ಯಕ್ರಮಗಳ ನಿರೂಪಣೆಯ ಅವಕಾಶ ನನಗೆ ಸಿಕ್ತು. ಮೊನ್ನೆ ನಮ್ಮ ಅಕ್ಟೋಬರ್ 1ರಂದು ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಬಂದಾಗಲೂ ಕೂಡ ನನಗೆ ನಿರೂಪಣೆಯ ಅವಕಾಶ ಬಂದಿತ್ತು. ಆದರೆ ಹಿಂದಿ ಭಾಷೆಯ ಅಡಚಣೆಯಿಂದಾಗಿ ಅದು ಕೊನೆಯ ಕ್ಷಣದಲ್ಲಿ ಅದು ಬದಲಾವಣೆ ಆಯಿತು. ಅಂದರೆ ನಾನಿಲ್ಲಿ ಹೇಳಲಿಕ್ಕೆ ಹೊರಟದ್ದು, ಈ ಅವಕಾಶಗಳು ನಿಮ್ಮ ಪ್ರಯತ್ನಗಳಿದ್ದರೆ, ಸಾಧ್ಯತೆಗಳಿದ್ದರೆ ಅನಂತವಾಗಿರ್ತದೆ ಅಂತ. ಸ್ಕೈ ಇಸ್ ದ ಲಿಮಿಟ್ ಅಂತ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಪದ ಬಳಕೆ ಇದೆ. ಆಕಾಶವೇ ನಿಮಗೆ ಲಿಮಿಟ್, ಅಂದರೆ ಆಕಾಶದ ಎತ್ತರಕ್ಕೆ ನೀವು ಏರ್ಬೋದು ಅಂತ ಅರ್ಥ. ಇವತ್ತು ನೋಡಿ, ಈಗ ಮಂಗಳೂರು ಮಿರರ್ ನಮ್ಮ ಯೂಟ್ಯೂಬ್ ಚಾನಲನ್ನೇ ನಾವೀಗ ತಗೊಂಡ್ರೆ, ಸಮಕಾಲೀನ ಸ್ಪರ್ಧಾತ್ಮಕವಾದಂಥ ಪರಿಸರದಲ್ಲಿ ಕೂಡ ಅವರೊಂದು ರಿಸ್ಕ್ ತಗೊಂಡ್ರು, ಅವರೊಂದು ಸಾಧ್ಯತೆಯ ಅಪಾಯವನ್ನು ಆ ತಂಡ ತಗೊಂಡ್ರು. ಆದರೆ ಇವತ್ತು ನಿಮ್ಮ ಮುಂದೆ ಪ್ರತಿದಿನದ ಕಾರ್ಯಕ್ರಮಗಳು, ಆನಂತರ ವೆಬ್ ನ್ಯೂಸ್ಗಳು, ಹೀಗೆ ನೋಡಿ, ಸಾಧನೆಗೆ ಛಲ ಇದ್ದರೆ ನಿಮ್ಮಂಥವರ ಬೆಂಬಲ ಯಾವತ್ತೂ ಸಿಗ್ತದೆ. ಹೀಗೆ ನಾನು ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ PUC ಓದ್ತಾ ಇದ್ದವನು. ನನ್ನ ಸಹೋದರಿಗೆ, ಅಂದರೆ ಅಕ್ಕನಿಗೆ, ಉದ್ಯೋಗ ಆದ ಹಿನ್ನೆಲೆಯಲ್ಲಿ ಪದವಿಗಾಗಿ ಮಂಗಳೂರಿನ ಕೆನರಾ ಕಾಲೇಜಿಗೆ ಬಂದೆ. ನಾನು ವಿಜ್ಞಾನ ವಿದ್ಯಾರ್ಥಿಯಾಗಿದ್ದೆ, ತುಂಬ ಆಸಕ್ತಿಯಿಂದ ಅಲ್ಲ,
ಮನೆಯವರೆಲ್ಲ ವಿಜ್ಞಾನವೇ ಬೇಕು ಎಂಬ ಕಾರಣಕ್ಕಾಗಿ ಸೇರಿಸಿದರು. ನನಗೆ ಈ ಸಾಹಿತ್ಯ, ಭಾಷಣ ಇತ್ಯಾದಿಗಳಲ್ಲಿ ಆಸಕ್ತಿ. ಮಂಗಳೂರಿನ ಕೆನರಾ ಕಾಲೇಜಿನ ನಾನು ವಿದ್ಯಾರ್ಥಿಯಾಗಿದ್ದಾಗ ನನಗೆ ಜಿಲ್ಲಾ ರಾಜ್ಯ ಮಟ್ಟದ 75 ಪ್ರಶಸ್ತಿಗಳು ಬಂತು. ಅದು ರೌಂಡ್ ಫಿಗರ್ 75ಕ್ಕೆ ನಿಂತಿತ್ತು. ಆಮೇಲೆ ಕಾಲೇಜಿನ ಕ್ರಿಕೆಟ್ ತಂಡದಲ್ಲಿ ನಾನು ಓಪನಿಂಗ್ ಬೌಲರ್ ಆಗಿದ್ದೆ. ಆನಂತರ ಯಾವುದೇ ಪಂದ್ಯಾಟಗಳು ನಡೆದರೆ ನಾನು ವೀಕ್ಷಕ ವಿವರಣೆ ಮಾಡ್ತೆ. ಇದೆಲ್ಲ ಹಳ್ಳಿಯಲ್ಲಿ ಪ್ರಾಯೋಗಿಕವಾಗಿ ಬಂದಂಥ ಅನುಭವ. ಈಗ ತುಂಬ ಮಂದಿ ನನ್ನಲ್ಲಿ ಕೇಳ್ತಾರೆ, BSc ಓದಿದ್ರಿ, ಬೇರೆ ಬೇರೆ ಹಿನ್ನೆಲೆ ಇತ್ತು, MSc ಮಾಡಿಲ್ಲ, ನೀವು ಪತ್ರಿಕೋದ್ಯಮಕ್ಕೆ ಹೇಗೆ ಬಂದಿರಿ ಅಂತ. ಕೆನರಾ ಕಾಲೇಜಿನ ನಾನು ವಿದ್ಯಾರ್ಥಿಯಾಗಿದ್ದಾಗ ಆಗಿನ ನಮ್ಮ ಪ್ರಾಂಶುಪಾಲರಾಗಿದ್ದ ಕೀರ್ತಿಶೇಷ ಪ್ರೊಫೆಸರ್ GK ಶೆಣೈ ಅವರು ನನ್ನನ್ನು ಗುರುತಿಸಿದರು. ಕಾಲೇಜಿನ ವರದಿಗಾರನಾಗಿ ನನ್ನನ್ನು ಅವರು ನೇಮಕ ಮಾಡಿದರು. ಅದು 76ರಿಂದ 79 ಅವಧಿ. ಇವತ್ತಿಗೂ ನೆನಪಿಸ್ಕೊಳ್ತಾರೆ. ಈಗ 50ನೇ ವರ್ಷ ಕೆನರಾ ಕಾಲೇಜ್. ಎಲ್ಲ ಕಾರ್ಯಕ್ರಮ ನನ್ನನ್ನು ಕರೀತಾರೆ ಅವರು. ಅಲ್ಲಿ ನನ್ನನ್ನು ಕಾಲೇಜಿನ ವರದಿಗಾರನ ಕೆಲಸ ಏನು ಅಂದರೆ, ಕಾಲೇಜಿನಲ್ಲಿ ಬೇರೆ ಬೇರೆ ಸಂಘಗಳಿದ್ದಾವೆ. ಕಲಾ ಸಂಘ, ವಾಣಿಜ್ಯ ಸಂಘ, ವಿಜ್ಞಾನ ಸಂಘ, ಡಿಬೇಟ್ ಅಸೋಸಿಯೇಷನ್, ಆನಂತರ ಕ್ರೀಡಾ ಸಂಘ, ಮಾನವಿಕ ಸಂಘ, ಇವುಗಳದ್ದು ಏನು ಕಾರ್ಯಕ್ರಮ ಆಗ್ತದೆ ನಾನು ಹೋಗಿ ಅಲ್ಲಿ ಎದುರಲ್ಲಿ ಕೂತ್ಕೊಂಡು ನಾನು ಬರ್ಕೊಳ್ಳಿಕ್ಕೆ. ಆಗ ನನಗೆ ಅವರು ವರ್ಷಕ್ಕೆ, ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಆದರೆ ಇರಲಿ ನಿಮ್ಮ ಗಮನಕ್ಕೆ, ಆಗ ನನಗೆ ವರ್ಷಕ್ಕೆ ಅವರು 100 ಬಿಳಿಯ ಕಾಗದ ವೈಟ್ ಶೀಟ್, 10 ಕಾರ್ಬನ್ ಶೀಟ್, ಒಂದು 4 ಪೆನ್ನು, ಒಂದು 5 ರಿಫಿಲ್ ಕೊಡೋರು ಅವರು. ಆಗ ಈಗೇನಾಗೆ ಟೈಪಿಂಗ್ ವ್ಯವಸ್ಥೆ ಇಲ್ಲ, ಈಗಿನಾಗೆ ವಾಟ್ಸಪ್ ಇಲ್ಲ, ಫೇಸ್ಬುಕ್ಗಳಿಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಕೈಯಲ್ಲಿ ಬರಿಬೇಕು. ಅಡಿಯಲ್ಲಿ ಕಾರ್ಬನ್ ಶೀಟ್ ಇಟ್ಟು ಎಷ್ಟು ಕಾಪಿ ಬೇಕು ಅಷ್ಟು ಕಾರ್ಬನ್ ಶೀಟ್ ಇಟ್ಟು, ಕೆಲವು ಸಲ ಕೊನೆಯ ಕಾರ್ಬನ್ ಶೀಟಲ್ಲಿ ಅಕ್ಷರ ಸರಿ ಬರಲಿಕ್ಕಿಲ್ಲ, ಪುನಃ ಅದನ್ನು ತಿರುಗಿಸ್ಲಿಕ್ಕೆ ಉಂಟು. ಅಷ್ಟು ಕಾಪಿಯನ್ನೊಂದು ಕವರಲ್ಲಿ ಹಾಕಿ ಅವ್ರಿಗೆ ಕೊಡಬೇಕು. ಅವರಿಗೆ ಈ ದಸ್ಕತ್ ಹಾಕಲಿಕ್ಕೆ ಭಾಳ ಇಷ್ಟ. ಅವರಿಗೆ ಕೆಳಗಿಂದ ಸಹಿ ಹಾಕಿ ಅದನ್ನೆಲ್ಲ ಪತ್ರಕರ್ತರಿಗೆ ಕೊಡೋದು ನಾನು, ಆಗಿನ ಮಂಗಳೂರಿನ ಪತ್ರಕರ್ತರಿಗೆ. ಹೀಗೆ ಬರವಣಿಗೆಯ ಹವ್ಯಾಸ ನನ್ನಲ್ಲಿ ಬೆಳೆಯಿತು. ಆ ಕಾಲದಲ್ಲಿ ಮಂಗಳೂರು ಆಕಾಶವಾಣಿ ಆರಂಭವಾಯಿತು 1976ರಲ್ಲಿ. ಅಂದಿನಿಂದ ನನಗೆ ಅವರು ಯುವವಾಣಿಯಿಂದ ಅವಕಾಶಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದರು. ಈಗ ನನಗೆ 92 ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಗೆ ಈಗ ಕರೀತಾ ಇದ್ದಾರೆ, 100 ಮಾಡಿ ಆದಷ್ಟು ಬೇಗ. ಅಲ್ಲಿ ಒಂದು ಮಿತಿ ಇದೆ, 3 ತಿಂಗಳಿಗೊಂದು ಕಾರ್ಯಕ್ರಮ, ಹೀಗೆಲ್ಲ ಅವ್ರದ್ದು. ಆದರೆ ನನಗೆ ಅವಕಾಶ ನೀಡಿ ಈಗ ನಾನು 92ರಲ್ಲಿ ನಾಟ್ ಔಟ್ 92 ಇದ್ದೇನೆ. ಅಂದರೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ಈ ಕಾರ್ಯಕ್ರಮ ನೋಡ್ತಾ ಇರುವವರು, ನಿಮ್ಮ ಎಳೆಯರಿಗೆ ನಿಮ್ಮ ಪ್ರೋತ್ಸಾಹ ಇದ್ದರೆ, ನೀವು ಶಿಕ್ಷಕರಾಗಿದ್ದರೆ ನಿಮ್ಮ ವಿದ್ಯಾರ್ಥಿಗಳಿಗೆ, ನೀವು ಬಹಳ ಕ್ರಿಯೇಟಿವ್ ಆಗಿದ್ದರೆ ನಿಮ್ಮ ಗೆಳೆಯರಿಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಅವರು ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಬಲ್ಲರು ಎಂಬ ಕಾರಣಕ್ಕಾಗಿ ನಿಮ್ಮ ಮೂಲಕ ನಾನು ಈ ಮಾತನ್ನು ತಿಳಿಸ್ತೇನೆ. ಆನಂತರ ನಾನು ಕೆನರಾ ಕಾಲೇಜಿನಲ್ಲಿ ಬರವಣಿಗೆ ನನ್ನನ್ನು ಗಮನಿಸಿ, ಮಂಗಳೂರಿನಲ್ಲಿದ್ದಂಥ ಆಗಿನ ನವಭಾರತದ ವರದಿಗಾರರು ಅವರು ಮಂಜುನಾಥ ಭಟ್ ಅಂತ, ಅವರು ನನ್ನ ಕಾಲೇಜ್ ಆದ ಕೂಡಲೇ ಅವ್ರು ಹೇಳಿದರು, ನೀನು ರಾತ್ರಿ ಬರ್ತೀಯ ನವಭಾರತಕ್ಕೆ, ಕೆಲವು ಟ್ರಾನ್ಸ್ಲೇಟ್ ಮಾಡು, ಸ್ಪೋರ್ಟ್ಸ್ ಚೆನ್ನಾಗಿ ಬರೀತಿ, ರಾತ್ರಿ 8ರಿಂದ 12 ನೀನು ಬರುವುದಾದರೆ ಆಗ ಸಂಬಳದಲ್ಲಿ ನಿಮ್ಮ ಹತ್ರಿಗೆ ಹೇಳಲಿಕ್ಕಾಗೋದಿಲ್ಲ, ಅಂದರೆ ಆ ಥರ ಇತ್ತು. ಅದು ಇರಲಿ, ಆಗ ನಮಗದು ಖುಷಿ. ನಾನಾಗ ರಾತ್ರಿ 8ರಿಂದ 12ರವರೆಗೆ ನವಭಾರತ ಪತ್ರಿಕೆಯಲ್ಲಿ ನಾನು ಉಪಸಂಪಾದಕ ಅಂತ ಒಂದು ಡೆಸಿಗ್ನೇಷನ್, ಬೇರೆ ನಾನು ಸೇಲ್ಸ್ ರೆಪ್ರೆಸೆಂಟೇಟಿವ್ ಎಲ್ಲ ಆಗಿದ್ದೆ. ಅಲ್ಲಿ MV ಹೆಗ್ಡೆ ಅಂತ ಕನ್ನಡದ ಒಬ್ಬರು ಭೀಷ್ಮ ಅವರು ಮಟ್ಟಾರು ವಿಠ್ಠಲ ಹೆಗ್ಡೆ ಅಂತ, ಅವರು ಸಹ ಕೀರ್ತಿಶೇಷರು, ಶತಮಾನ ದಾಟಿ ವಯಸ್ಸು. ಅವರು ಆಗ ಅವರದ್ದು ಅಜಾನುಬಾಹು, ಅವರು ಖಾದಿ ಧರಿಸುವವರು, ಸ್ವಾತಂತ್ರ್ಯ ಸೇನಾನಿ. ಅವರು ಆಗ ಆಗಸ್ಟ್ 1947ರ ಹಿಂದೆ ಅವರು ಬರೆದಂತಹ ಸ್ವಾತಂತ್ರ್ಯ ವಿಜಯ, ಹೈದರಾಬಾದ್ ವಿಜಯ ಮೊದಲಾದಂಥ ಪ್ರಸಂಗಗಳು ಈಗ ಎಲ್ಲೆಡೆ ತಾಳಮದ್ದಲೆಗಳ ರೂಪದಲ್ಲಿ ಪ್ರಸ್ತುತಿ ಆಗ್ತಾಯಿದೆ. ಅದನ್ನು 1947ರ ಆಗಸ್ಟ್ 15ರ ನಡುರಾತ್ರಿ ಸ್ವಾತಂತ್ರ್ಯ ವಿಜಯ ಪ್ರಸಂಗವನ್ನು ಪೇಜಾವರ ಶ್ರೀಪಾದರ ಮಠದ ಭೋಜನ ಶಾಲೆಯಲ್ಲಿ ಅಭಿನಯ ಮಾಡಿದ್ರಂಥ ರಾತ್ರಿ. ಈಗ ಅದರ ಮರು ಪ್ರದರ್ಶನಗಳಾಗ್ತಾಯಿವೆ. ಇದೆಲ್ಲವೂ ಕುತೂಹಲಕಾರಿಯಾದಂಥ ವಿಚಾರಗಳು. ಆ ನಂತರ ನಾನು ನವಭಾರತ ಪತ್ರಿಕೆಗೆ ಹೋದಾಗ ಅಲ್ಲಿ ತುಂಬ ಅಭ್ಯಾಸ ಆಯಿತು. ಬಹುತೇಕ ಇಂಗ್ಲೀಷಿನಿಂದ ಕನ್ನಡಕ್ಕೆ ಭಾಷಾಂತರ. ಇವತ್ತಿಗೂ ಕೂಡ ಪತ್ರಕರ್ತರಿಗೆ ಬರುವಂಥ ಸಮಸ್ಯೆ ಕನ್ನಡದಲ್ಲಿ ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ತರ್ಜುಮೆಗೊಳಿಸುವಂಥದ್ದು. ಅದು ಅಷ್ಟು ಸುಲಭ ಇಲ್ಲ. ಯಥಾವತ್ತಾಗಿ ಡಿಕ್ಷನರಿ ನೋಡಿಯೂ ನೀವು ಅದನ್ನು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ಪದಪುಂಜಗಳಿರ್ತವೆ. ಒಂದು ಉದಾಹರಣೆ ನೋಡಿ, ಒಂದು PTI ಮತ್ತು UN ಅಂತ ಸುದ್ದಿ ಮಾಧ್ಯಮಗಳು ಇರ್ತವೆ, ಅಲ್ಲಿ ಇಂಗ್ಲೀಷಲ್ಲಿ ಬರ್ತದೆ. ಆಯಾಯ ಭಾಷೆಯ ಪತ್ರಿಕೆಗಳು ಅದನ್ನು ಅನುವಾದ ಮಾಡ್ತಾರೆ ಅವರವರ ಭಾಷೆಗಳಿಗೆ. ಒಂದು ಸುದ್ದಿ ಬಂತಂತೆ, ಟೊರೆನ್ಷಿಯಲ್ ರೈನ್ಸ್ ಅಟ್ ಶ್ರೀನಗರ್, 18 ಸ್ಲೀಪರ್ಸ್ ವಾಶ್ಡ್ ಅವೇ ಅಂತ ಬಂತು. ಇನ್ನೊಮ್ಮೆ ಹೇಳ, ಟೊರೆನ್ಷಿಯಲ್ ರೈನ್ಸ್ ಅಟ್ ಶ್ರೀನಗರ್,
18 ಸ್ಲೀಪರ್ಸ್ ವಾಶ್ಡೇವೆ. ಅದಕ್ಕೆ ಅವರು ಒಬ್ಬರು ಅನುವಾದ ಮಾಡಿದರಂತೆ, ಶ್ರೀನಗರದಲ್ಲಿ ಧಾರಾಕಾರವಾದ ಮಳೆ, ನಿದ್ರಿಸುತ್ತಿದ್ದ 18 ಮಂದಿ ಕೊಚ್ಚಿ ಹೋದರು ಅಂತ. ನಿಜಕ್ಕಾದರೆ ಅಲ್ಲಿ ಏನಾಗಬೇಕು ಅಂದರೆ, ಶ್ರೀನಗರದಲ್ಲಿ ಧಾರಾಕಾರವಾದ ಮಳೆ, ರೈಲಿನ 18 ಸ್ಲೀಪರ್ ಬೋಗಿಗಳು ಕೊಚ್ಚಿ ಹೋದವಂತಾಗಿರಬೇಕು. ಸ್ಲೀಪರ್ಸ್ ಅಂತ ಹೇಳಿದರೆ ನಿದ್ದೆ ಮಾಡುವವರಲ್ಲ. ಇಂಗ್ಲೀಷ್ ಪಾರಿಭಾಷಿಕೆಯಲ್ಲಿ ನಮ್ಮ ರೈಲುಗಳಿಗೆ ಡಬ್ಬಿಗಳಿರ್ತವೆ ನೋಡಿ, ಸ್ಲೀಪರ್ ಕೋಚ್ಗಳಿರ್ತವೆ, ಅದು ಹಾಗೆ. ಆಮೇಲೆ ಇನ್ನೊಂದು ನೋಡಿ, ಭುವನೇಶ್ವರ ಕುಮಾರ್ ಹ್ಯಾಸ್ ಟೇಕನ್ ದ ಸ್ಪಿಯರ್ ಹೆಡ್ ಆಫ್ ದಿ ಅಟ್ಯಾಕ್. ಡಿಕ್ಷನರಿ ನೋಡಿದರು, ಭುವನೇಶ್ವರ ಕುಮಾರ್ ಅವರು ದಾಳಿಯ ಸೂಜಿ ಮನೆಯನ್ನು ತೆಗೆದುಕೊಂಡರು ಅಂತ ಬರೆದರು, ಬಂದಿದೆ ಪತ್ರಿಕೆಗಳಲ್ಲಿ. ಸ್ಪಿಯರ್ ಹೆಡ್ ಅಂದರೆ ಅಲ್ಲ, ಹಾಗೆಲ್ಲ, ಅದು ನಮ್ಮ ಬರ್ಚಿಯೂ ಅಲ್ಲ, ದಾಳಿದ್ದು ಮನೆಯೂ ಅಲ್ಲ. ಅದು ಏನು ಅಂದರೆ, ಭುವನೇಶ್ವರ ಕುಮಾರ್ ಅವರು ದಾಳಿಯ ನೇತೃತ್ವ ವಹಿಸಿದ್ದರು. ಹಿ ಟುಕ್ ದ ಸ್ಪಿಯರ್ ಹೆಡ್ ಆಫ್ ದಿ ಅಟ್ಯಾಕ್. ಇದೆಲ್ಲವೂ ಕೂಡ ನಮಗೆ ಸಹಜವಾಗಿ ಬಂದದ್ದಲ್ಲ, ಓದಿ ತಿಳ್ಕೊಂಡು ನಂತರ ಹೊಂದಾಣಿಕೆ ಹೋಲಿಕೆ ಮಾಡಿಕೊಂಡು ಈ ಅಭ್ಯಾಸ ಬಂತು. ಆ ನಂತರ 1984 ಜನವರಿಯಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಬಂತು. ಉಪಸಂಪಾದಕರು ಡ್ಯಾಶ್ ವರದಿಗಾರರು ಬೇಕಾಗಿದ್ದಾರೆ. ಆಗ ನಾನು ಅದಕ್ಕೆ ನನ್ನೆಲ್ಲ ಸ್ನೇಹಿತರು ಹೇಳಿದರು, ಈಗ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾ ಇದ್ದಿ, ಇಂಗ್ಲೀಷಲ್ಲಿ ಮಾತುಂಟೊಂದು, ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂತ, ತಿರುಗಾಡ್ತಾ ಇರುವಂಥ ಕಲ್ಲಿಗೆ ಯಾವುದೇ ಒಂದು ದೇಹದಾರ್ಢ್ಯ ಬರೋದಿಲ್ಲ ಅಂತ. ಹಾಗಾಗಿ ನಾನು ಅದಕ್ಕೆ ನನ್ನ ಬಯೋಡೇಟಾವನ್ನು, ಸ್ವವಿವರವನ್ನು, ಅರ್ಜಿಯನ್ನು ಕಳಿಸ್ಕೊಟ್ಟೆ. ನಾನು ಅಲ್ಲಿ ಸಂದರ್ಶನಕ್ಕೆ ಕರೆದರು. ಅಲ್ಲಿ ಬಹುತೇಕ ಮಂದಿಗೆ ನನ್ನ ಹೆಸರು ಗೊತ್ತಿತ್ತು, ಆಗಾಗಲೇ ಉದಯವಾಣಿಯಲ್ಲಿ ನನ್ನ ಲೇಖನಗಳು ಬರ್ತಾಯಿತ್ತು. ನಾನು ಅಂತಿಮ ವರ್ಷ BSc ಉದಯವಾಣಿಯ ವಾರದ ಪುರವಣಿಯಲ್ಲಿ ನನ್ನ ಕತೆ ಬಂದಿತ್ತು, ಪ್ರತಿಬಿಂಬಗಳು ಅಂತ. ಇವತ್ತಿಗೆ ಟ್ಯಾಲಿ ಆಗ್ತದೆ ಅದು, ಪ್ರತಿಬಿಂಬಗಳು, ಮಿರರ್ ಇಮೇಜಸ್. ಅಲ್ಲಿ ಆ ಕಾಲಕ್ಕೆ ನನ್ನ ಮೊದಲ ಕತೆ, ನನಗೆ 19 ವರ್ಷ, ಉದಯವಾಣಿಯಲ್ಲಿ ಪ್ರಕಟ ಆಗಿತ್ತು, ಅವರಿಗೆಲ್ಲ ಗೊತ್ತಾಗಿತ್ತು. ಆನಂತರ ಅಲ್ಲಿ ಬರಹದ ಪರೀಕ್ಷೆಗಳಿದ್ದೆ. ಬರಹದ ಪರೀಕ್ಷೆಯಲ್ಲಿ ಕೂಡ ನನಗೆ ಅಗ್ರಸ್ಥಾನ ಬಂತು. ಆಗ ನನ್ನನ್ನು ಮಣಿಪಾಲದ ನಮ್ಮ ಬಾಸ್ ಆಗಿದ್ದಂಥ, ಮೊನ್ನೆ ಇತ್ತೀಚೆಗೆ ನಿಧನರಾದರು, ಕೀರ್ತಿಶೇಷ ಟಿ ಮೋಹನ್ ದಾಸ್ ಪೈ ಅವರು ಕರೆಸಿದರು. ನೋಡಿ, ನಿಮ್ಮ ಬರವಣಿಗೆ ಚೆನ್ನಾಗಿದೆ, ಮಂಗಳೂರಿನಲ್ಲೇ ನೀವು ಇದ್ದವರು, ಮಂಗಳೂರಿಗೆ ಈಗ ನಮಗೆ ಒಂದು ಸ್ಪರ್ಧೆಯ ಪತ್ರಿಕೆ ಬರ್ತಾಯಿದೆ, ಅಲ್ಲಿವರೆಗೆ ಮೊನೋಪಲಿತ್ತು. ಆ ಕಾಲಕ್ಕೊಂದು ಹೊಸ ಪತ್ರಿಕೆ ಸಿದ್ಧ ಆಯಿತು ಮಂಗಳೂರಲ್ಲಿ, ಕೆಲವರಿಗೆ ಅದು ನೆನಪಿರ್ಬೋದು, ಮುಂಗಾರು ಅಂತ. ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅಂತ ಧೀಮಂತ ಪತ್ರಕರ್ತರ ನೇತೃತ್ವದಲ್ಲಿ ಬೈಕಂಪಾಡಿಯಲ್ಲಿ ಆರಂಭಕ್ಕೆ ಸಣ್ಣ ಆಗಿತ್ತು. ಆದ್ದರಿಂದ ನಮಗೊಂದು ಗಟ್ಟಿ ತಳಹದಿಯ ಯುವಕ ಬೇಕು, ಮಂಗಳೂರಿಗೆ ಹೋಗ್ತಾರೆ, ಆಗ್ಬೋದು ಸರ್ ಅಂತ. ನನ್ನನ್ನು 2 ತಿಂಗಳಲ್ಲಿ ನನ್ನ ತರಬೇತಿಯನ್ನು ಮೊಟಕುಗೊಳಿಸಿ, ಉದಯವಾಣಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬನನ್ನು 6 ತಿಂಗಳು 1 ವರ್ಷ ಪ್ರೊಬೇಷನ್ ಯಾವುದಿಲ್ಲದೆ ನನ್ನನ್ನು ನೇರವಾಗಿ ಪೂರ್ಣಕಾಲಿಕ ವರದಿಗಾರನಾಗಿ ಮಂಗಳೂರಿಗೆ ಕಳಿಸಿದರು. ಅಲ್ಲಿಂದ ನನ್ನ ಪತ್ರಿಕಾ ಅಭಿಯಾನ ಆರಂಭವಾಯಿತು. ಎಕ್ಸಾಕ್ಟ್ಲಿ 1984 ಏಪ್ರಿಲ್ 6ರಿಂದ. ಅಂದಿನಿಂದ ಜುಲೈ 31, 2020ರವರೆಗೆ 36 ವರ್ಷ ಒಂದೇ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ ನಾನು. ಅದನ್ನೀಗ ರಾಷ್ಟ್ರೀಯ ದಾಖಲೆ ಅಂತಾರೆ. ಕೆಲವರು ಒಮ್ಮೆ ಹೋಗಿ ಇನ್ನೊಂದು ಪೇಪರಿಗೆ ಮತ್ತೆ ವಾಪಸ್ ಬಂದವರಿದ್ದಾರೆ. ಒಂದೇ ಪತ್ರಿಕೆಯಲ್ಲಿ ನಿಷ್ಠೆಯನ್ನು ಬದಲಾಯಿಸದೆ ನಾನು ಕೆಲಸ ಮಾಡಿದೆ. ನನ್ನನ್ನು ವರದಿಗಾರನಾಗಿ ತಗೊಂಡ್ರು, ಆಮೇಲೆ ನನ್ನನ್ನು ಪ್ರಧಾನ ವರದಿಗಾರನಾಗಿ ಮಾಡಿದರು, ಆಮೇಲೆ ನನ್ನನ್ನು ಚೀಫ್ ಆಫ್ ನ್ಯೂಸ್ ಬ್ಯೂರೋ ಮಾಡಿದರು. ಆಮೇಲೆ ನಾನು ನಿವೃತ್ತಿ ಆದ ಮೇಲೆ ಕೂಡ ನನಗೆ 3 ವರ್ಷ ವಿಸ್ತರಣೆ ಕೊಟ್ಟು, ನಾನು ನಿವೃತ್ತಿಯಾದಾಗ ನನ್ನನ್ನು ಅವರು ಸಹಾಯಕ ಸಂಪಾದಕನನ್ನಾಗಿ ನನಗೆ ಅವಕಾಶ ಕೊಟ್ಟರು, ಅಸಿಸ್ಟೆಂಟ್ ಎಡಿಟರ್ ಆಗಿ ಅವಕಾಶ ಕೊಟ್ಟರು. ಈಗ ಎಷ್ಟೋ ಮಂದಿ ಕೇಳಿದರು, ನೀವು ನಿಮ್ಮ ಹತ್ರ ಬರವಣಿಗೆ ಇತ್ತು, ನಿಮ್ಮ ಹತ್ರ ಮಾತುಗಾರಿಕೆ ಇತ್ತು, ಆ್ಯಂಕರಿಂಗ್ ಇತ್ತು, ನೀವು ಬೆಂಗಳೂರು ಬಾಂಬೆಗೋ ಡೆಲ್ಲಿಗೋ ಹೋಗ್ಬೋದಾಗಿತ್ತು ಅಂತ. ಬೆಂಗಳೂರಿನಿಂದ ಆ ಕಾಲಕ್ಕೆ ಕರೆಗಳಿತ್ತು. ಆದರೆ ನಾನು ಏನೂ ಅಲ್ಲದಾಗ ನನಗೆ ಉದ್ಯೋಗ ಕೊಟ್ಟು, ನನಗೆ ಬೆಳೆಸಿ, ಇಷ್ಟೊಂದು ಸ್ವಾತಂತ್ರ್ಯ ಕೊಟ್ಟು, ಇವತ್ತು ನಿಮ್ಮ ಮಂಗಳೂರು ಮಿರರ್ ಕೂಡ ನನ್ನನ್ನು ಕರೆಸಬೇಕಾದ್ರೆ ಅದಕ್ಕೆ ನನಗೆ ಮಣಿಪಾಲದ ಉದಯವಾಣಿ ಕೊಟ್ಟಂಥ ಅವಕಾಶಗಳು. ಆ ಒಂದು ಬದ್ಧತೆಯಿಂದ ನಾನು ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ. ಆ ಕೃತಜ್ಞತಾ ಭಾವದಿಂದಲೇ ನಾನು ಉಳ್ಕೊಂಡೆ. ಇವತ್ತಿಗೆ ನನಗೆ ಹೆಮ್ಮೆ ಅನಿಸ್ತದೆ. ಮತ್ತು ಯಾವತ್ತೂ ಕೂಡ ಅವಕಾಶಗಳು ಬಂದಾಗ ಅದನ್ನು ನಾನು ಪಡ್ಕೊಂಡಿದ್ದೇನೆ. ಮತ್ತು ಇನ್ನೂ ಅಲ್ಲಿಗೆ ಹೋಗ್ಬೋದಿತ್ತು, ಇಲ್ಲಿಗೆ ಹೋದರೆ ತಾರ್ಕಿಕವಾದಂಥ ವಿಚಾರಗಳು, ನಾನಂಥ ಅಪಾಯವನ್ನು ತೆಗೆದುಕೊಳ್ಳಿಲ್ಲ ಅಂತಲೂ ಹೇಳ್ಬೋದು. ಐ ಡಿಂಟ್ ಟೇಕ್ ದ ರಿಸ್ಕ್ ಅಂತ. ಹಾಗೆ ಆದ್ಮೇಲೆ ಈ ಯಾನ ನಡ್ಕೊಂಡು ಬಂದಂಥ ಸಂದರ್ಭ ಹೀಗೆ. ಅದರ ನಡುವೆ ನನಗೆ ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದರು. ಉದಯವಾಣಿ ಬಳಗದ ಯಾವುದೇ ಕಾರ್ಯಕ್ರಮಗಳಿರಲಿ, ಮೋಹನ್ ದಾಸ್ ಪೈ ಅವರಿಗೆ ಮತ್ತು ನಮ್ಮ ಬಾಸ್ ಸತೀಶ್ ಪೈ ಅವರಿಗೆ ಅದು ನಾನೇ ನಿರೂಪಣೆ ಮಾಡಬೇಕು. ಮುಂದಿನ ಹಂತದಲ್ಲಿ ಸಂಧ್ಯಾ ಪೈ ಅವರು, ಗೌತಮ್ ಪೈ ಅವರು, ನಮ್ಮ ಉಳಿದ ಆಡಳಿತ ಮಂಡಳಿಯವರು ಬಂದಾಗಲೂ ಕೂಡ ನಿರೂಪಣೆಗೆ ಮನೋಹರ್ ಪ್ರಸಾದೇ ಬೇಕು ಅಂತ ನನ್ನನ್ನು ಎಲ್ಲ ಕಾಲಕ್ಕೂ ಉದಯವಾಣಿಯಲ್ಲಿ ಬಳಸಿದರು. ಆನಂತರ ನನಗೆ ಹೊರಗಿನಿಂದ ಅವಕಾಶಗಳು ಬರಲಿಕ್ಕೆ ಆರಂಭ ಮಾಡಿ, ಆಗ ನಾನು ನನ್ನ ಆಡಳಿತ ಮಂಡಳಿಯವರಲ್ಲಿ ಕೇಳಿದೆ,
ಹೀಗೆ ನನ್ನನ್ನು ಕೆಲವು ನಿರೂಪಣೆಗೆ ಕರೀತಾರೆ. ಆಗ ನನಗೆ ಮೋಹನ್ದಾಸ್ ಹೇಳಿ ನೋ ಪ್ರಾಬ್ಲಮ್, ಆದರೆ ಒಂದೇ ಒಂದು ವಿಷಯ ಏನು ಅಂತ ಹೇಳಿದರೆ ಅಲ್ಲಿ ಯಾವುದೇ ವಿವಾದಾತ್ಮಕ ಹೇಳಿಕೆ ಕೊಡಲಿಕ್ಕೆ ಹೋಗಬೇಡಿ. ಎರಡನೇದು ನನಗೆ ನ್ಯೂಸ್ ಮಿಸ್ ಆಗಬಾರ್ದು ಹೇಳಿದರು ಅವರು. ನಾನು ಹೇಳಿದೆ ನಾನು ಹೋದರೆ ನಾನೇ ವರದಿ ಮಾಡ್ತೇನೆ ಸರ್ ಅದನ್ನು. ಅಂದಿನಿಂದ ನಾನು ಸುಮಾರು 8 ಮುಖ್ಯಮಂತ್ರಿಗಳಿಗೆ, ಆಮೇಲೆ ಒಮ್ಮೆ ಭಾರತದ ರಾಷ್ಟ್ರಪತಿಗಳಿಗೆ, 2 ಬಾರಿ ನನಗೆ ಪ್ರಧಾನಿಗಳ ಅವಕಾಶ ಸಿಕ್ಕಿತು. ಒಮ್ಮೆ ಡಾಕ್ಟರ್ ಮನಮೋಹನ್ ಸಿಂಗ್, ಆಮೇಲೆ ಮೊನ್ನೆ ನರೇಂದ್ರ ಮೋದಿಜಿ. ಅದು ಹತ್ತಿರ ಬಂದದ್ದು ತಾಂತ್ರಿಕ ಕಾರಣಗಳಿಂದ. ಮನಮೋಹನ್ ಸಿಂಗ್ ಅವರು MRPಗೆ ಬರಬೇಕಾಗಿತ್ತು, ವಿಮಾನ ಮಳೆಯಿಂದ ಕೆಳಗಿಳಿಲಿಲ್ಲ. ಆಮೇಲೆ ನರೇಂದ್ರ ಮೋದಿಜಿ ಅವ್ರದ್ದು ಎಲ್ಲ ಸಿದ್ಧತೆ ಆಯಿತು. ಆದರೆ ಡೆಲ್ಲಿಯಿಂದ ಕೇಳಿದರು ಇಂಗ್ಲೀಷಿನಿಂದ ಕನ್ನಡಕ್ಕೆ ಮಾಡ್ಬೋದಾ? ಸಾಮಾನ್ಯವಾಗಿ ಮಾಡ್ಬೋದು, ಅಂಕಿ ಅಂಶಗಳು ಕೊಟ್ಟರೆ ನಮಗೆ ಆಗೋದಿಲ್ಲ. ಅಂಕಿ ಅಂಶಗಳು ಅವರು ಹೇಳಿದರೆ ಅದನ್ನು ಕನ್ನಡಕ್ಕೆ ನಾವು ಅಂಕಿ ಅಂಶವನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಭಾಷಣ ಎಷ್ಟು ಸಹ ಹೇಳ್ಬೋದು, 32 ಕರೋಡ್ ಅಂತ ಅವ್ರು ಹೇಳಿದರೆ ನಮಗೆ ಪಕ್ಕ ಅದು ಎಷ್ಟು ಅಂತ ಗೊತ್ತಾಗೋದಿಲ್ಲ. ಆಗ ನನಗೆ ಡೆಲ್ಲಿಯಿಂದ ಹೇಳಿದರು ಸಂಪೂರ್ಣ ಅದು ಆಡಳಿತಾತ್ಮಕ ಭಾಷಣ ಆಗಿರ್ತದೆ ನಾಡ್ದು, ಅದರಲ್ಲಿ ಎಲ್ಲವೂ ಅಂಕಿಅಂಶಗಳೇ ಇರ್ತವೆ ಅಂತ. ಆ ಕಾರಣ ಮತ್ತು ನಾನು ನಮ್ಮ ಕುಡ್ಲ ವಾಹಿನಿಗೆ ಲೈವ್ ಮಾಡಿದೆ, ಅದರ ಜೊತೆಗೆ ನಾನು ಕೂತ್ಕೊಂಡೆ. ಹೀಗೆ ಮಂಗಳೂರಿಗೆ ಮೊದಲ ಬಾರಿಗೆ ವಾಹಿನಿಗಳು ಆರಂಭ ಆದಾಗ ನಿಮ್ಮ ಅನೇಕ ಮಂದಿ ಸ್ನೇಹಿತರು ಸಹ ನನ್ನ ಜೊತೆಗೆ ಆಗಿದ್ದರು, ನಿಮ್ಮ ತಂಡದ ಸ್ನೇಹಿತರು ಜೊತೆಗಿದ್ದರು. ಮಂಗಳೂರಲ್ಲಿ ಮಂಗಳೂರು ಅವರು ಕೇಬಲ್ ಟಿ ವಿಗಳನ್ನು ಆರಂಭ ಮಾಡಿದರು. ಅದರ ಮಂಗಳೂರಿನ ಮೊದಲ ಸುದ್ದಿ ವಾಚಕ ನಾನು ಅಂತೇಳಿ ಗೌರವ ನನಗೆ. ಆನಂತರ ಮೊದಲ ಸಂದರ್ಶನ ನೇರ ಪ್ರಸಾರಗಳನ್ನು ಮಾಡಿದ ಅವಕಾಶಗಳು ಕೂಡ ನನಗೆ. ಮುಂದೆ CCD ಈಗ ನಮ್ಮ ಕುಡ್ಲ ಬಂದಾಗ ಒಂದು ಜನಮನ ಅಂತ ಒಂದು ವಾರಕ್ಕೊಂದು ಕಾರ್ಯಕ್ರಮ ಆರಂಭವಾಯಿತು. ಇವತ್ತಿಗೂ ಜನ ನೆನಪು ಮಾಡ್ತಾರೆ. ಪ್ರತಿ ಭಾನುವಾರ ಅಪರಾಹ್ನ 12ರಿಂದ, ಕೆಲವು ಸಲ 4 ಗಂಟೆವರೆಗೆ ಓದೋದಿದೆ. ಒಡೀರು ಸ್ವಾಮಿಗಳದ್ದು ಕಾರ್ಯಕ್ರಮ, ಮತ್ತು 4ಕ್ಕೆ ನಾವು ಅವರಿಗೆ ಸಮಯ ಇಲ್ಲದಿದ್ದ ನಿಲ್ಲಿಸಿದ್ದು ನಾವು ಅದನ್ನು. ಅಂಥ ಕಾರ್ಯಕ್ರಮ 600 ವಾರ ಕೊಟ್ಟಿದೆ. 12 ಇಯರ್ಸ್. ಅಂದರೆ ಹೊಗಳಿಕೊಳ್ಳೋದಲ್ಲ, ನಿಮಗೆ ಬದ್ಧತೆಗಳು, ನಿಮಗೆ ಸ್ನೇಹಿತರ ಬಳಗ, ಚಾನೆಲ್ಗಳ ಬಳಗ. ಹಾಗೆ ಮಂಗಳೂರಿನ ಎಲ್ಲ ಚಾನೆಲ್ಗಳಲ್ಲಿ ಈಗ ನಮ್ಮ TV ವಾಹಿನಿಗಳಲ್ಲಿ ಸುಮಾರು 300 ಫೇಸ್ ಟು ಫೇಸ್. ಅಲ್ಲಿ ಭಾಳ ಪ್ರಸಿದ್ಧವಾದಂಥದ್ದು ನೋಡ ಬನ್ನಿ ಅಂತ, ದೇವಸ್ಥಾನ, ಚರ್ಚ್, ಮಸೀದಿ, ದರ್ಗಾ. ವಿದೇಶಕ್ಕೆ ಹೋದಾಗ ನಮ್ಮದೇ ಕ್ಯಾಮರಾದಲ್ಲಿ ಆ ಕಾರ್ಯಕ್ರಮಗಳು. ಇದೆಲ್ಲವೂ ಕೂಡ ನನಗೆ ಓದಲು ಬರದ ನಮ್ಮ ಜನಾಂಗ ಇದೆಯಲ್ಲ ಅವರನ್ನು ನನ್ನ ಕಡೆಗೆ ಸೆಳೆಯಿತು. ಈಗ ಪತ್ರಿಕೆ ಓದುವವರಿಗೆ ಗೊತ್ತಿರ್ತದೆ, ಪತ್ರಿಕೆ ಓದಲು ಬಾರದವರಿಗೆ ನೋಡಲು ಬರ್ತದೆ. ನೋಡಿ, ಈ TV ಮಾಧ್ಯಮದ ಒಂದು ಪ್ರಾಬಲ್ಯ ಏನು ಅಂದರೆ ಅದನ್ನು ಓದಲು ಬರುವವರು, ಓದಲು ಬರದವರು, ಅಂದರೆ ಅಕ್ಷರಸ್ಥರು, ಅನಕ್ಷರಸ್ಥರು ಅವರನ್ನು ಏಕಕಾಲದಲ್ಲಿ ತಲುಪಬಲ್ಲಂಥ ಮಾಧ್ಯಮ ನಮ್ಮ TV ಮಾಧ್ಯಮ. ಈಗಿನ ಯೂಟ್ಯೂಬ್ ಇರಲಿ, ಅಥವಾ ಇಂಟರ್ನೆಟ್ಗಳಿರಲಿ, ಅಥವಾ ನಾವು ಹೇಳುವಂಥದ್ದು ವೆಬ್ಸೈಟ್ಗಳಿರಲಿ, ಆನಂತರ ಅದರ ಜೊತೆಯಲ್ಲಿ ಇರತಕ್ಕಂಥ ಇನ್ಸ್ಟಾಗ್ರಾಮ್ನಿರಲಿ, ಅಥವಾ ಈಗ ಬರುವಂಥ ಹೊಸ ಮಾದರಿಯ ಸುದ್ದಿ ಪ್ರಸ್ತುತಿಗಳಿರಲಿ, ಎಲ್ಲವನ್ನೂ ಅದು ತಲುಪುವಂಥ ಸಾಮರ್ಥ್ಯ ಅದಕ್ಕಿದೆ. ಆದ್ಮೇಲೆ ನಾನು ಉದ್ಯೋಗಕ್ಕೆ ಸೇರಿದಂಥ ಸಂದರ್ಭದಲ್ಲಿ ವರದಿಗಾರಿಕೆ ಅಷ್ಟು ಸುಲಭ ಇರಲಿಲ್ಲ. ಮಂಗಳೂರಿನಿಂದ ನಾವು ಮಣಿಪಾಲಕ್ಕೆ ಕಳಿಸಬೇಕು. ಆ ಕಳಿಸುವಂಥ ಆಗಿನ ಕಾಲದಲ್ಲಿ ಒಂದು ಫೋಟೋ ಸಿಗಬೇಕಾದ್ರೆ ಕಾರ್ಯಕ್ರಮ ಮುಗಿದು ನಮ್ಮ ಛಾಯಾಗ್ರಾಹಕರು ಬಂದು 2.5 ಗಂಟೆ ಒಂದು ಫೋಟೋ ಕಾಪಿ ಸಿಗಲಿಕ್ಕೆ ಬೇಕು. ಅದನ್ನು ಮಂಗಳೂರಿಗಿಂದ ಉಡುಪಿಗೆ ಮುಟ್ಟಿಸೋದು ಹೇಗೆ? ಆಗ ಮಂಗಳೂರು ಟು ಉಡುಪಿ STD ಕೂಡ ಇರಲಿಲ್ಲ, ಟ್ರಂಕ್ ಕಾಲ್ ಮಾಡಿ ಕಾಯಬೇಕು. ಅಂಥ ಕೆಲವು ರೋಚಕ ಘಟನೆಗಳಿವೆ. ಆಮೇಲೆ ನಾನು ಇವತ್ತಿಗೂ ಜನ ನೆನಪು ಮಾಡುವಂಥದ್ದು ಉದಯವಾಣಿಯಲ್ಲಿ ನಮ್ಮೂರು ಮಾಲಿಕೆ ಅಂತ ನಾನೊಂದು 600 ಲೇಖನಗಳು, ಅದರಲ್ಲಿ ನಮ್ಮ ಆ ಕಾಲದಲ್ಲಿ ನಮ್ಮ ಕಾರ್ಣಿಕ ಪುರುಷರಾದಂಥ ಕೋಟಿ ಚೆನ್ನಯ್ಯ, ತುಳುನಾಡ ಸಿರಿ, ಆಮೇಲೆ ಅಗೋಳಿ ಮಂಜಣ್ಣ ಎಲ್ಲ ಮತ್ತೆ ನಿಮಗೆಲ್ಲ ವಿವರ ಕೊಡ್ತೇನೆ.